1981ರಲ್ಲಿ ಅಮ್ಮೆಂಬಳ ಬಾಳಪ್ಪ ಅವರಿಂದ ಆರಂಭಗೊಂಡ ಸಮಾಜ ಸೇವಾ ಸಹಕಾರಿ ಸಂಘ ಇಂದು ವಾರ್ಷಿಕ ಕೋಟ್ಯಾಂತರ ರೂಪಾಯಿ ಲಾಭದಲ್ಲಿ ನಡೀತಾ ಇದೆ. ಆದರೆ ಇದೇ ಸಹಕಾರಿ ಸಂಘದಲ್ಲಿ ಇದೀಗ ಕೋಟ್ಯಾಂತರ ರೂಪಾಯಿಯ ಅವ್ಯವಹಾರ ನಡೆದ ಬಗ್ಗೆ ಎಫ್ಐಆರ್ ದಾಖಲಾಗಿದೆ. ನಕಲಿ ಚಿನ್ನವನ್ನು ಅಡವಿಟ್ಟು ಬ್ಯಾಂಕ್ಗೆ ವಂಚಿಸಿದ ಆರೋಪದಲ್ಲಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ನಿರ್ದೇಶಕರು ಸೇರಿ 28 ಜನರ ವಿರುದ್ಧ ದೂರು ನೀಡಲಾಗಿದೆ. ನಕಲಿ ಚಿನ್ನದ ಬಳೆ ಇಟ್ಟು 2 ಕೋಟಿಗೂ ಅಧಿಕ ಸಾಲ, ಚಿನ್ನ ಅಸಲಿ ಎಂದು ಸಾಬೀತು ಮಾಡಿದ ಬ್ಯಾಂಕ್ ಸರಾಫ, ಪ್ರಕರಣ ಮುಚ್ಚಿ ಹಾಕಲು ಮತ್ತೊಂದು ಗೋಲ್ಮಾಲ್ ಆರೋಪ. ಸಹಕಾರಿ ಸಂಘದ ಬ್ಯಾಂಕ್ ಇರಲಿ, ರಾಷ್ಟ್ರೀಕೃತ ಬ್ಯಾಂಕ್ ಇರಲಿ, ಯಾವುದೇ ರೀತಿಯ ಸಾಲ ನೀಡಬೇಕು ಅಂದ್ರೆ ಅದಕ್ಕೊಂದು ಮಾನದಂಡ ಅನುಸರಿಸುತ್ತದೆ. ಆದ್ರೆ ಮಂಗಳೂರು ಪಡೀಲ್ನಲ್ಲಿರುವ ಈ ಸೇವಾ ಸಹಕಾರಿ ಸಂಘದಲ್ಲಿ ಮಾತ್ರ ಅದ್ಯಾವುದನ್ನೂ ಪಾಲಿಸದೆ ಒಂದೇ ವ್ಯಕ್ತಿಗೆ ಚಿನ್ನಾಭರಣದ ಈಡಿನ ಮೇಲೆ 2 ಕೋಟಿಗೂ ಅಧಿಕ ಸಾಲ ನೀಡಲಾಗಿದೆ. ಚಿನ್ನಾಭರಣದ ಮೇಲೆ ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲ ನೀಡಿದ್ರು ಓಕೆ ಅನ್ನಬಹುದಾಗಿದ್ರು, ನೀಡಿದ ಚಿನ್ನಾಭರಣವೇ ನಕಲಿ ಅನ್ನೋದು ಇಲ್ಲಿ ಶಾಕಿಂಗ್ ವಿಚಾರ. ಪುತ್ತೂರು ತಾಲೂಕಿನ ಈಶ್ವರಮಂಗಲದ ಅಬೂಬಕರ್ ಸಿದ್ದಿಕ್ ಎಂಬಾತ ಈ ಬ್ಯಾಂಕ್ನಲ್ಲಿ ಒಂದೇ ತರನಾದ 500 ಚಿನ್ನದ ಬಳೆಗಳನ್ನ ಇಟ್ಟು 2,11,80,000 ಸಾಲ ಪಡೆದಿದ್ದಾನೆ. ಆತ ಇಟ್ಟ ಆ ಎಲ್ಲಾ ಬಳೆಗಳನ್ನ ಪರಿಶೀಲಿಸಿದ ಬ್ಯಾಂಕ್ ಸರಾಫ ವಿವೇಕ್ ಆಚಾರ್ಯ ಚಿನ್ನ ಅಸಲಿ ಎಂಬ ಸರ್ಟಿಫಿಕೇಟ್ ಕೂಡ ನೀಡಿದ್ದಾನೆ. ಆದ್ರೆ ಯಾವಾಗ ಈ ಸಹಕಾರಿ ಬ್ಯಾಂಕ್ ವ್ಯವಸ್ಥಾಪಕರು ಬದಲಾಗಿದ್ದಾರೋ ಆವಾಗ ಅಸಲಿ ಸತ್ಯ ಹೊರಬಿದ್ದಿದೆ. ಒಂದು ಇದು ಮಾಡ್ತಾರೆ, ಸಿಇಒ ಜನರಲ್ ಮ್ಯಾನೇಜರ್ ಒಂದೇ ಒಂದು ಲೆಟರ್ ಕೊಡ್ತಾರೆ 6 ತಾರೀಕಿಗೆ 6/2/24 ಒಂದು ಲೆಟರ್ ಕೊಡ್ತಾರೆ ಇದು ಸರಪನಿಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಎಲ್ಲ ಕಡೆಯಲ್ಲೂ ಇಲ್ಲ 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 ಅಂತೇಳಿ ಪೊಲೀಸ್ ವರಿಷ್ಠಾಧಿಕಾರಿ ದಕ್ಷಿಣ ಕನ್ನಡ ಇವರು ತನಿಖೆ ಮಾಡಿಸ್ತಾರೆ ಬಂಟ್ವಾಳ ಪಟ್ಟಣದಲ್ಲಿ. ಅಲ್ಲಿ ಕೂಡ ಇದು ಆಗಲೇ ಇಲ್ಲ ಅಂತೇಳಿ ಸ್ಟೇಟ್ಮೆಂಟ್ ಹಾಕ್ತಾರೆ. ಮತ್ತು ಪ್ರಾಧಿಕಾರದಲ್ಲಿ ಕೂಡ ಹಾಕ್ತಾರೆ ಸ್ಟೇಟ್ಮೆಂಟ್ ಇಲ್ಲ ಅಂತೇಳಿ. ಎಲ್ಲ ಕಡೆ ಇಲ್ಲ ಇಲ್ಲ ಅಂತೇಳಿ ಮೊನ್ನೆ ಫೈನಲ್ಲಿ ನಾವು ಕಮಿಷನರ್ ಮಾತ್ರ ಇದು ಕಮಿಷನರ್ ಹತ್ರ ನಾವು ಒಂದು 3 ಸಲ ಭೇಟಿಯಾಗಿದೆ ಕಮಿಷನರ್. ಅವ್ರು ಹೇಳಿದ್ರು ಆಡಿಟರ್ ಕೂಡ ಬರಲಿ ಅಂತ ಹೇಳಿದ್ರು. ಆಡಿಟರ್ ಕೂಡ ಬಂದ ಮೇಲೆ ಪುನಃ ಹೋದೆವು. ಗೌರವಾನ್ವಿತರು ಇಮ್ಮಿಡಿಯೇಟ್ ಸನ್ನಿಗೆ ಫೋನ್ ಮಾಡಿ ಇದು ಮಾಡಿದ್ರು, ನೀವು ಪ್ರಕರಣ ದಾಖಲಿಸಿ ಅಂತ ಹೇಳಿದ್ರು. ಇಮ್ಮಿಡಿಯೇಟ್ ತನಿಖೆ ಸ್ಟಾರ್ಟ್ ಮಾಡಿದ್ರು. ಕಾನೂನು ಪ್ರಕಾರವಾಗಿ ದಿನವೊಂದಕ್ಕೆ 20 ಲಕ್ಷ ಸಾಲ ನೀಡಬಹುದಾಗಿದ್ರೂ ಇಲ್ಲಿ ಈ ಕಾನೂನು ಉಲ್ಲಂಘನೆ ಮಾಡಲಾಗಿದೆ. ಇನ್ನು ಚಿನ್ನಾಭರಣ ನಕಲಿ ಅಂತ ಗೊತ್ತಿದ್ದರೂ ಬ್ಯಾಂಕ್ ಸರಾಫ ಅಸಲಿ ಅಂತ ಸರ್ಟಿಫಿಕೇಟ್ ನೀಡಿದ್ದಾನೆ. ಇದೆಲ್ಲವೂ ಬ್ಯಾಂಕ್ ವ್ಯವಸ್ಥಾಪಕ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕರ ಸಹಕಾರದಿಂದ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಬ್ಯಾಂಕ್ನ ಜಿಎಂ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಮಾಜಿ ನಿರ್ದೇಶಕರು ಆರೋಪ ಮಾಡಿದ್ದಾರೆ. ಹೊಸದಾಗಿ ಬಂದ ವ್ಯವಸ್ಥಾಪಕರು ಚಿನ್ನದ ಸಾಲ ಮರುಪಾವತಿ ಆಗದ ಹಿನ್ನೆಲೆಯಲ್ಲಿ ಈ ವಿಚಾರ ಬೆಳಕಿಗೆ ಬಂದಿದ್ದು ತಕ್ಷಣ ಸಂಬಂಧಿಸಿದ ಎಲ್ಲರಿಗೂ ದೂರು ನೀಡಿದ್ದಾರೆ. ಆದ್ರೆ ಜಿಎಂ ಸೇರಿದಂತೆ ಆಡಳಿತ ಮಂಡಳಿಯ ಪ್ರಮುಖರು ತರಾತುರಿಯಲ್ಲಿ ಸಾಲ ಮರುಪಾವತಿಗಾಗಿ ನಕಲಿ ಚಿನ್ನದ ಏಲಂ ಮಾಡಿದ್ದು ಅದನ್ನ ಬ್ಯಾಂಕ್ ಸರಾಫ ವಿವೇಕ್ ಆಚಾರ್ಯನೇ ಬಿಡ್ನಲ್ಲಿ ಖರೀದಿ ಮಾಡಿದ್ದಾನೆ. ಹಾಗಂತ ಇದಕ್ಕೂ ಬ್ಯಾಂಕ್ನಿಂದ 1 ಕೋಟಿಯಷ್ಟು ಸಾಲವನ್ನ ವಿವೇಕ್ ಆಚಾರ್ಯನಿಗೆ ನೀಡಲಾಗಿದೆ. ಜೊತೆಗೆ ಬ್ಯಾಂಕ್ ಸಿಬ್ಬಂದಿಯ ಸಂಬಂಧಿಕರ ಹೆಸರಿನಲ್ಲೂ ಬ್ಯಾಂಕ್ನಲ್ಲಿ ಸಾಲ ಪಡೆಯಲಾಗಿದೆ ಅಂತ ಆರೋಪ ಕೇಳಿ ಬಂದಿದೆ. ಹಣ ಅಬೂಬಕರ್ ಸಿದ್ದಿಕ್ ಅಕೌಂಟ್ಗೆ ಆಗ್ತದೆ ನೋಡಿ ಸರ್. ಈಗ ಒಂದು ದಿನ ಒಂದು 10 ಲಕ್ಷ ಮನಸ್ಸಿಗೆ ಟ್ರಾನ್ಸ್ಫರ್ ಆಗ್ತದೆ ಅಥವಾ 20 ಲಕ್ಷ ಒಂದು ಒಡವೆ ಇಡ್ತಾನೆ. ಅದು 20 ಲಕ್ಷ ಒಮ್ಮೆಲೆ ಒಂದೇ ದಿನ ಡ್ರಾ ಮಾಡಲಿಕ್ಕೆ ಆಗೋದಿಲ್ವಾ? ಅದಕ್ಕೆ ಎಂತ ಮಾಡ್ತಾರೆ ಇವರು, ಕೆಲವೊಂದು ಅಮೌಂಟ್ 1,99,000 ಕೊಡ್ತಾರೆ, ಮತ್ತೆ ಪುನಃ ಹೆಚ್ಚು ಅಮೌಂಟ್ ಬೇಕಲ್ಲ, ಅದಕ್ಕೆ ಇವರು ಎಂತ ಮಾಡ್ತಿರ್ತಾರೆ ಈ ಎಂಪ್ಲಾಯೀಸ್ ಖಾತೆಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಅವರು ಕ್ಯಾಶ್ ತೆಗೆದು ಅವನಿಗೆ ಕೊಡ್ತಾರೆ. ಎಂಪ್ಲಾಯೀಸ್ಗೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಗೇನ್ಸ್ಟ್ ಇರಲಿಕ್ಕೆ ಆಗೋದಿಲ್ಲಲ್ಲ. ಎಂಪ್ಲಾಯೀಸ್ ಅಂತ ಆಲ್ರೆಡಿ 2-4 ಲಕ್ಷ ಲೋನ್ ಮಾಡಿಸಿದ್ದಾರೆ, ಅದನ್ನು ಖಾತೆ ತುಂಬಿಸಿದ್ದಾರೆ. ಅದನ್ನು ಪುನಃ ಈ 70% ಇಂಟರ್ಮೀಡಿಯೇಟ್ ರಿಲೀಫ್ ಅಂತೇಳಿ ರಿಲೀಸ್ ಮಾಡಿಸಿ ಫ್ರೀ ಡೇಟಿಗೆ ಅಂದರೆ ಪೂರ್ವಾಹನಗೊಳಿಸಿ 23 ನವೆಂಬರಿಗೆ ಪೂರ್ವಾಹನಗೊಳಿಸಿ ರಿಲೀಸ್ ಮಾಡಿ. ಅದು ಕೂಡ ಅವರಿಗೆ ಪವರ್ ಇಲ್ಲ. ಅದು ಅವರಿಗೆ ದರ್ ಇಸ್ ನೋ ಪವರ್ ಅಟ್ ಆಲ್. ಅಬೂಬಕರ್ ಸಿದ್ದಿಕ್ ಮಾತ್ರ ಅಲ್ಲದೆ ರೋಶನಿ ಎಂಬುವರ ಹೆಸರಿನಲ್ಲಿಯೂ ಇಲ್ಲಿ ನಕಲಿ ಚಿನ್ನ ಅಡವಿಟ್ಟು ಲಕ್ಷಾಂತರ ರೂಪಾಯಿ ವಂಚಿಸಲಾಗಿದೆ. ಆದ್ರೆ ಈ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಚಿನ್ನ ಪರಿಶೀಲನೆ ಮಾಡಿ ಅಸಲಿ ಅಂತ ಸರ್ಟಿಫಿಕೇಟ್ ನೀಡಿದ ವಿವೇಕ್ ಆಚಾರ್ಯ ಅಂಧರಾಗಿದ್ದಾನೆ.
ಪಡೇಲ್ ಶಾಖೆಯಲ್ಲಿ ನಡೆದಿರುವ ಈ ಹಗರಣದಲ್ಲಿ ಹಾಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಹಾಗೂ ಬ್ಯಾಂಕ್ ವ್ಯವಸ್ಥಾಪಕರು ಮತ್ತು ಸಿಬ್ಬಂದಿ ಶಾಮೀಲಾಗಿದ್ದಾರೆ ಅಂತ ಮಾಜಿ ನಿರ್ದೇಶಕರು ಆರೋಪ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿದಾಗ ಬ್ಯಾಂಕ್ನಲ್ಲಿ ನಕಲಿ ಚಿನ್ನಗಳು ಪತ್ತೆಯಾಗಿದ್ದು ಪ್ರಕರಣದ ತನಿಖೆ ಮುಂದುವರೆಸಿದ್ದಾರೆ. ಗೋಲ್ಡ್ ವ್ಯಾಲ್ಯೂರ್ ಕೂಡ ಅವರ ಜೊತೆ ಶಾಮೀಲಾಗಿ ಆ ನಕಲಿ ಗೋಲ್ಡ್ಗೆ ಇದು ರಿಯಲ್ ಗೋಲ್ಡ್ ಅಂತ ಸರ್ಟಿಫೈ ಮಾಡಿ ಅವ್ರಿಗೆ ಲೋನ್ ಕೊಟ್ಟಿದ್ದಾರೆ. ಸೊ ನಂತರ ನಮ್ಮವರು ಕೇಸ್ ಡಿಫ್ರೆಂಟ್ ಸೆಕ್ಷನ್ ಆಫ್ IPC ಕೇಸ್ ದಾಖಲು ಮಾಡಿ, ಯಾಕೆಂದರೆ ಇದು ಕಳೆದ ವರ್ಷ ಆಗಿದ್ದರಿಂದ ನಾವು IPCಯಲ್ಲಿ ಕೇಸ್ ದಾಖಲು ಮಾಡಿದ್ದೀವಿ. ಸೊ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ನಮ್ಮವರು ಪಡೇಲ್ ಬ್ರಾಂಚಲ್ಲಿ ಇನ್ಸ್ಪೆಕ್ಷನ್ ಮಾಡಿದರು. ಇನ್ಸ್ಪೆಕ್ಷನ್ ಸಮಯದಲ್ಲಿ ಅಲ್ಲಿ ಈ ಚಿನ್ನಾಭರಣ ನಮಗೆ ಸಿಕ್ಕಿತ್ತು. ಆ್ಯಂಡ್ ವೆನ್ ವಿ ವೆರಿಫೈಡ್ ಥ್ರೂ ದ ಸರ್ಟಿಫೈಡ್ ಗೋಲ್ಡ್ ವ್ಯಾಲ್ಯೂರ್, ಆವಾಗ ಅವರು ಹೇಳಿದ್ದಾರೆ ದಟ್ ಇದು ಡೂಪ್ಲಿಕೇಟ್ ಅಂತ. ಸೊ ನಂತರ ನಾವು ಈ ಕೇಸಲ್ಲಿ ಗೋಲ್ಡ್ ವ್ಯಾಲ್ಯೂಯರ್ ಆಚಾರ್ಯ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಮತ್ತು ಈ ಕೇಸ್ದು ಅಕ್ಯೂಸ್ಡ್ ಮೇನ್ A1 and A2 ಅಬೂಬಕರ್ ಸಿದ್ದಿಕಿ ಮತ್ತು ರೋಶನಿ ಬಿ ಅವರು ಎಬ್ಸ್ಕಾಂಡಿಂಗ್ ಇದ್ದಾರೆ. ಅವ್ರಿಗೆ ಕೂಡ ನಾವು ಹುಡುಕ್ತಾ ಇದ್ದೀವಿ. ಜೊತೆಗೆ ಇದೇ ಕೇಸಲ್ಲಿ ಆ ಬ್ರಾಂಚ್ ಮ್ಯಾನೇಜರ್ ಮತ್ತು ಪ್ರೆಸಿಡೆಂಟ್ ಮೇಲೆ ಕೂಡ ಆಪಾದನೆ ಬಂದಿದೆ ದಟ್ ಅವರು ಈ ಕೇಸಲ್ಲಿ ಅವ್ರಿಗೆ ಸಹಯೋಗ ಮಾಡಿದ್ದಾರೆ ಅಂತ. ಅದು ಕೂಡ ನಾವೀಗ ವೆರಿಫೈ ಮಾಡ್ತಾ ಇದ್ದೀವಿ. ವಿಶೇಷ ಅಂದ್ರೆ ಇಷ್ಟೊಂದು ದೊಡ್ಡ ಹಗರಣ ನಡೆದರೂ ವಾರ್ಷಿಕ ಲೆಕ್ಕ ಪರಿಶೋಧಕರ ವರದಿಯಲ್ಲಿ ಈ ಬಗ್ಗೆ ಉಲ್ಲೇಖವೇ ಆಗಿಲ್ಲ. ಹೀಗಾಗಿ ಬ್ಯಾಂಕ್ ಅವ್ಯವಹಾರದಲ್ಲಿ ದೊಡ್ಡದೊಂದು ಷಡ್ಯಂತ್ರ ನಡೆದಿದ್ದು ಇದರ ಸಮಗ್ರ ತನಿಖೆಗೆ ಒತ್ತಾಯ ಕೇಳಿ ಬಂದಿದೆ. ಸಾರ್ವಜನಿಕರ ಹಣವನ್ನ ಲೂಟಿ ಹೊಡೆಯಲು ಆಡಳಿತ ಮಂಡಳಿಯೇ ದೊಡ್ಡದೊಂದು ಕುತಂತ್ರ ನಡೆಸಿದೆ ಎಂಬ ಅನುಮಾನ ಕೇಳಿ ಬಂದಿದೆ. ಬ್ಯೂರೋ ರಿಪೋರ್ಟ್, ನಮ್ಮ ಕುಡ್ಲ 24x7.